ಮಾಣಿಲ ಶ್ರೀಧಾಮ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ನಡೆದಿದೆ. ಬೆಳಗ್ಗೆ ಗಣಪತಿ ಯಾಗ, ಪಂಚಾಮೃತ ಅಭಿಷೇಕ, ಕಲ್ಪೋಕ್ತ ಲಕ್ಷ್ಮಿ ಪೂಜೆ, ವಾಯನದಾನ, ಶ್ರೀ ಗುರುಪೂಜೆ, ಶ್ರೀ ನಾಗದೇವರಿಗೆ ಕ್ಷೀರಾಭಿಷೇಕ, ಗೋಮಾತಾ ಪೂಜೆ, ಕನಕಾದರ ಯಾಗ, ಚಂಡಿಕಾ ಯಾಗ, ಮಹಾಪೂಜೆ ನಡೆದು ಬಳಿಕ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು.
ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾಣಿಲ ಶ್ರೀಧಾಮ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಿದರು. ವ್ರತಾಚರಣೆಗಳು ತ್ಯಾಗ ಮತ್ತು ಸೇವೆಯನ್ನ ಬಿಂಬಿಸುವ ಕಾರ್ಯ ಮಾಡುತ್ತದೆ. ಜನರು ಧಾರ್ಮಿಕ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಬೇಕು. ತಂದೆ ತಾಯಿ, ಗುರು ಮತ್ತು ಹುಟ್ಟಿದ ಮಣ್ಣಿನ ಬಗ್ಗೆ ಗೌರವ ಅಗತ್ಯ. ಎಲ್ಲವನ್ನ ಅರಿತವರು ಗುರುಗಳು. ಸನಾತನ ಪದ ಬಹಳ ಅರ್ಥಪೂರ್ಣವಾದದ್ದು. ಎಲ್ಲರನ್ನ ನಮ್ಮವರೆಂದು ಪ್ರೀತಿಸುವ ಮನಸ್ಸು ನಮ್ಮದಾಗಬೇಕು ಎಂದರು. ಅದಕ್ಕೆ ಪೂರಕವಾಗಿ ಅವರ ಸಹಧರ್ಮಿ ಕೆ ಶೆಟ್ಟರು ಒಂದು ಮಾತು ಹೇಳಿದರು. ನನಗೆ ಯಾರೇ ಭಟ್ಟ ಪ್ರಶಸ್ತಿ ಬಂತು, 25-30 ಕಡೆ ಸನ್ಮಾನ ಆಯಿತು. ಆದರೆ ನನ್ನ ಸಹಧರ್ಮಿಗೆ ನನ್ನ ಪಕ್ಕದಲ್ಲಿ ಎಲ್ಲಿ ಇಟ್ಕೊಂಡು ಯಾಕೆ ನನ್ನ ಯಜಮಾನ ಏನು ಸಂಪಾದನೆ ಮಾಡಿದ್ರು, ಏನು ಕೀರ್ತಿಯನ್ನು ಪಡ್ಕೊಂಡ್ರು, ನಾನು ಅವರ ಜೊತೆ ಯಾವಾಗಲೂ ಇರುವವು. ಅವಳ ಹತ್ತಿರ ಇದ್ದೇನೆ, ಅವಳ ಹೃದಯದಲ್ಲಿ ಇರುವವು. ಅವರಿಗೆ ಸನ್ಮಾನ ಮಾಡಿದಾಗ ನನ್ನ ಹೃದಯಕ್ಕೆ ಮುಟ್ಟುತ್ತದೆ. ಇದು ಲಕ್ಷ್ಮೀನಾರಾಯಣರ ತತ್ವ. ಭೃಗು ಮಹರ್ಷಿಗಳು ವಿಷ್ಣುವಿನ ವಕ್ಷಸ್ಥಳಕ್ಕೆ ತುಳಿದಾಗ ಅಪಮಾನಿತಳಾದಂಥ ಲಕ್ಷ್ಮಿ ನಾರಾಯಣನನ್ನು ಬಿಟ್ಟು ಹೋದರು. ಆದರೆ ನಾರಾಯಣನನ್ನು ಬಿಟ್ಟು ಹೋದದ್ದು ಮಾತ್ರ ಲಕ್ಷ್ಮಿಯ ಹೃದಯದಲ್ಲಿ ನಾರಾಯಣ ಸ್ಥಿರವಾಗಿ. ಹಾಗೆ ಕೆ ಶೆಟ್ಟಿ ಮತ್ತು ಅವರ ಧರ್ಮಪತ್ನಿ ಈ ಲಕ್ಷ್ಮಿಯ ಸನ್ನಿಧಾನ, ಆ ಭಾವನಾತ್ಮಕ ಪ್ರತಿಕ್ರಿಯೆ ಒಂದು ಸನ್ಮಾನ. ಮಂಗಳೂರು ಶ್ರೀ ಶಾರದಾ ವಿದ್ಯಾಲಯದ ಅಧ್ಯಕ್ಷ ಎಂಬಿ ಪುರಾಣಿಕ್, ಮುಂಬಯಿ ಕಿಟ್ವಾಲ ಬ್ರಾಹ್ಮರಿ ಆಶ್ರಮದ ಸಾಧ್ವಿ ಸತ್ಯಾಮೃತ ನಂದಿನಿ ಮುಂಬಯಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಆರ್ಯಭಟ ಪ್ರಶಸ್ತಿ ಪುರಸ್ಕೃತರಾದ ಕೆ ಶೆಟ್ಟಿ, ರವೀಂದ್ರ ಶೆಟ್ಟಿ ಬುಳಿದೊಟ್ಟು ಇವರನ್ನ ಸನ್ಮಾನಿಸಲಾಯಿತು. ಸಾಂಸ್ಕೃತಿಕ ಸೇವೆಯ ಜೊತೆಯಲ್ಲಿ ಶಿಕ್ಷಣ ರಂಗದಲ್ಲಿ ಅತಿ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಸಾಧಕರು ನಮ್ಮ ಜೊತೆ ಇದ್ದಾರೆ. ರವೀಂದ್ರ ಶೆಟ್ಟಿ ಬುಳಿದೊಟ್ಟು ಶ್ರೀರಾಮ ಮಾನ್ಯದ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯ ವೇಳೆ ಹಬ್ಬದ ಸಮಾರಂಭದ ಈ ಸುದಿನದಂದು, ಸಂಕ್ರಮಣದ ಈ ದಿನದಂದು, ವರಮಹಾಲಕ್ಷ್ಮಿಯ ಶುಭ ದಿನದಂದು ಈ ಸನ್ಮಾನವನ್ನು ನಿಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಮಡಿಕೇರಿ ನ್ಯಾಯಾಧೀಶ ರೇಣುಕಾ, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಕಲ್ಕುರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕುರ, ಮೆಸ್ಕಾಂ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಮಂಜಪ್ಪ, ಸರ್ಕಾರದ ನಿವೃತ್ತ ಸಹ ಕಾರ್ಯದರ್ಶಿ ಕೃಷ್ಣಪ್ಪ ಕಣ್ವತೀರ್ಥ, ವಿಜಯ ಶೆಟ್ಟಿ, ಉದ್ಯಮಿ ಭಾಸ್ಕರ್ ಶೆಟ್ಟಿ ಪುಣೆ, ಕ್ಷೇತ್ರದ ಟ್ರಸ್ಟಿ ಚಂದ್ರಶೇಖರ ಕುಲಾಲ್, ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ರಾಜೇಂದ್ರನಾಥ್ ರೈ, ಮಹಿಳಾ ಸಮಿತಿಯ ಗೌರವಾಧ್ಯಕ್ಷೆ ರೇವತಿ ಪೆರ್ನೆ, ಅಧ್ಯಕ್ಷೆ ವನಿತಾ ವಿ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ. ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ. ಯೂನಿಯನ್, ಕೆನರಾ, ಸೌತ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಪುತ್ತೂರು 1 ನಡೆಸ್ತಾ ಇರುವ ಎಟಿಎಂ. ಪುತ್ತೂರಿನ ಕೇಂದ್ರ ಭಾಗಗಳಾದ 4 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ, ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಸಿಟಿಗೋಲ್ಡ್ನ ಎದುರು, ಜುಮಾ ಮಸೀದಿ ಬಳಿ, ಮುಖ್ಯ ರಸ್ತೆ, ಪುತ್ತೂರು. ಕೆಇಬಿ ಬಿಲ್ ಕೌಂಟರ್ನ ಎದುರುಗಡೆ, ಸೋನು ಸ್ಟುಡಿಯೋ ಬಳಿ, ಮಾರ್ಕೆಟ್ ರಸ್ತೆ, ಪುತ್ತೂರು. ಪುತ್ತೂರು 1 ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ.